ಇಂದು ರಾಜ್ಯದಲ್ಲಿ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿಯೂ ಸಹ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸ್ಥಾಪನೆ ಮಾಡಿ ಆರೋಗ್ಯದತ್ತ ಗಮನ ಹರಿಸುತ್ತಿರುವ ಈ ವೇಳೆಯಲ್ಲಿ ಇಂಗ್ಲಿಷ್ ಔಷಧಿಯನ್ನು ಬಿಟ್ಟು ಸಾಂಪ್ರದಾಯಿಕ ಆಯುರ್ವೇದ ಔಷಧಿಯತ್ತ ಜನರನ್ನು ಗಮನ ಸೆಳೆಯುವ ನಿಟ್ಟಿನಲ್ಲಿ ಆಯುರ್ವೇದ ಆಸ್ಪತ್ರೆಗಳನ್ನು ಸಹ ಸರ್ಕಾರ ಕಳೆದ ಹಲವು ವರ್ಷಗಳಿಂದ ತೆರೆದಿದೆ. ಆದರೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಎಷ್ಟೋ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಗಳು ವೈದ್ಯರಿಲ್ಲದೆ ನರಳುತ್ತಿವೆ. ಇದಕ್ಕೆ ನಿದರ್ಶನವೆಂಬಂತೆ ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಕಳೆದ ಹಲವಾರು ವರ್ಷಗಳಿಂದ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಗಳು ಪ್ರಾರಂಭವಾಗಿದ್ದು ವೈದ್ಯರೇ ಇಲ್ಲದ ಆಸ್ಪತ್ರೆಗಳು ಇದ್ದೂ ಇಲ್ಲದಂತಾಗಿದೆ. ಹಾಸನ ಜಿಲ್ಲೆಯ ಆಲೂರು ತಾಲೂಕು ಹೊಸಪಟ್ಟಣ ಗ್ರಾಮದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯನ್ನು ಆರಂಭಿಸಿದ್ದು ಈ ಹಿಂದೆ ವೈದ್ಯರು ಬರುತ್ತಿದ್ದರು. ಆದರೆ ಕಳೆದ 5 ವರ್ಷಗಳಿಂದ ವೈದ್ಯರೇ ಬರುತ್ತಿಲ್ಲ. ಹೆಸರಿಗೆ ಮಾತ್ರ ಕಾಂಪೌಂಡರ್ ಬಂದು ಹೋಗ್ತಾ ಇದ್ದಾರೆ. ಆದರೆ ಆಸ್ಪತ್ರೆ ಸುತ್ತಮುತ್ತಲಿನ ವಾತಾವರಣ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇಲ್ಲಿರುವ ಶೌಚಾಲಯ ಸರಿಯಾಗಿರದೆ ಗಬ್ಬನಾಥ ಹೊಡೆಯುತ್ತಿದೆ. ಈ ಕುರಿತಾಗಿ ಊರಿನ ಗ್ರಾಮಸ್ಥರನ್ನು ವಿಚಾರಿಸಿದೆ. ಊರಿನಲ್ಲಿ ವಯಸ್ಸಾದವರು ಹೆಣ್ಣು ಮಕ್ಕಳಿದ್ದು ಈ ಹಿಂದೆ ಇದ್ದ ವೈದ್ಯರು ಸರಿಯಾಗಿ ಬರ್ತಾ ಇದ್ರು. ಆದರೆ ಕಳೆದ 5 ವರ್ಷಗಳಿಂದ ಯಾವುದೇ ವೈದ್ಯರಿಲ್ಲದೆ ಔಷಧಿಯನ್ನು ನೀಡುವವರಿಲ್ಲದೆ ಈ ಆಸ್ಪತ್ರೆ ಅನಾಥವಾಗಿ ಬಿದ್ದಿದೆ ಎನ್ನುತ್ತಾರೆ. ಒಂದು 30 ವರ್ಷದಿಂದ ಹಾಸ್ಪಿಟ್ಲ್ ಇದೆ. ಆದರೆ ಒಂದು 5 ವರ್ಷದಿಂದ ಡಾಕ್ಟ್ರುಗಳಾಗಲಿ ಕಾಂಪೌಂಡ್ರು ಬರ್ತಾರೆ ಹೋಗ್ತಾರೆ ಅಷ್ಟೇ. ಒಂದು ವಾರದಲ್ಲಿ ಒಂದು 2 ದಿವಸ ಅದನ್ನು ಬಿಟ್ಟು ಇನ್ಯಾವುದು ಇದು ಇಲ್ಲ ಇಲ್ಲಿ. ಅದರಿಂದ ಅಧಿಕಾರಿಗಳೆಲ್ಲ ಎಚ್ಚರಿಸ್ಕೊಂಡು ಸ್ವಲ್ಪ ನಮಗೂ ಸಹಾಯ ಮಾಡಿದ್ರೆ ಒಳ್ಳೆಯದು ಅಂದ್ಕೊಳ್ತೀವಿ. ಇದನ್ನು ನೆರವೇರಿಸ್ಕೊಡಿ ಅಂತ ಕೇಳ್ಕೊಳ್ತೀವಿ. ಗ್ರಾಮದಲ್ಲಿ ಇರ್ತಕ್ಕಂಥ ಹಾಸ್ಪಿಟ್ಲು ಆಯುರ್ವೇದಿಕ್ ಹಾಸ್ಪಿಟ್ಲು ಏನಾಗಿದೆ ಅಂತ ಅಂದರೆ ಡಾಕ್ಟ್ರೇ ಆಗಲಿ ಸರಿಯಾದ ರೀತಿ ಸ್ಪಂದನೆ ಇಲ್ಲ ಇಲ್ಲಿ. ಮತ್ತು ಕಾಂಪೌಂಡ್ರು ಬರ್ತಾರೆ, ಒಂದು ದಿವಸ ವಾರದಲ್ಲಿ 2 ದಿವಸ ಬರ್ತಾರೆ ಹೋಗ್ತಾರೆ. ಆದರೆ ಎಚ್ಚೆತ್ಕೊಂಡು ಡಾಕ್ಟ್ರುಗಳು ಪಾಪ ಏನೇ ಆದ್ರೂ ಆಯುರ್ವೇದಕ್ಕೆ ಒಂದು ಸ್ವಲ್ಪ ಕಡಿಮೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇಂಗ್ಲೀಷ್ ಮೆಡಿಸನ್ಗೆ ಜಾಸ್ತಿ ಹೋಗ್ತಾ ಇದ್ದಾರೆ. ಆದ್ರೂ ಇಲ್ಲಿ ಇರೋದ್ರಿಂದ 5 ವರ್ಷದಿಂದ ಡಾಕ್ಟ್ರು ಬರ್ತಾಯಿಲ್ಲ ಸರಿಯಾದ ರೀತಿಲಿ. ಸ್ಪಂದನೆ ಮಾಡಬೇಕು. ಏನೇ ಇದ್ರೂ ಸಮಸ್ಯೆಗಳು ಜನಗಳನ್ನ ಆಯ್ಕೆ ಮಾಡಿ ಇದು ಮಾಡಿದ್ದಾರೆ ಇಲ್ಲಿ. ಆದರೂ ಬಂದು ಡಾಕ್ಟ್ರುಗಳು